ಕೋವಿಡ್-19 ನಿಯಂತ್ರಣದ ಅಂಗವಾದ ಮಾಸ್ಕ್ ದಿನ ಜನಜಾಗೃತಿ ಕಾರ್ಯಕ್ರಮ ಸೋಮೇಶ್ವರ ಪುರಸಭೆದ ಮುತಾಲಿಕೆಡು ಗುರುವಾರ ನಡೆದದು. ಈ ಪೊರ್ತು ಪಾತೆರ್ನ ಸೋಮೇಶ್ವರ ಪುರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ನಮ್ಮ ಆರೋಗ್ಯ ನಮ್ಮ ಕೈಟುಂಡು ಈ ನಿಟ್ಟಿಡು ಮಾಸ್ಕ್ನು ನಮ್ಮ ಕಡ್ಡಾಯವಾದ ಪಾಡುಡು ಸಾಮಾಜಿಕ ಅಂತರನ ಕಾತನೋಡು ಕೈನು ಅಪಗಪಗ ಸ್ಯಾನಿಟೈಸ್ ಮಲ್ತೊಂದು ಆರೋಗ್ಯನ ಕಾತನೋಡು ಪಣ ತಿಳಿಪಾಯರು. ಹಿನ್ನೆಲೆಯಲ್ಲಿ ಇವತ್ತು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಈ ಪುರಸಭೆಯ ಕೌನ್ಸಿಲರ್ಸ್ ಹಾಗೆ ಆಶಾ ಕಾರ್ಯಕರ್ತೆಯರು, ನಮ್ಮೆಲ್ಲರ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಅಧಿಕಾರಿಗಳು ಎಲ್ಲರೂ ನಮ್ಮೊಂದಿಗಿದ್ದಾರೆ. ಇವರಿಗೆ ಪುರಸಭೆಯ ಪರವಾಗಿ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊರೋನಾ ಅಂತ ಹೇಳಿದ ಕೂಡಲೇ ಇದರ ಬಗ್ಗೆ ಈಗಾಗಲೇ ಜನರಿಗೆ ಸಾಕಷ್ಟು ಮಾಹಿತಿಯನ್ನು ಪುರಸಭಾ ವತಿಯಿಂದ ನೀಡಲಾಗಿದೆ. ಕೊರೋನಾದ ಬಗ್ಗೆ ನಿಯಮಗಳನ್ನು ಸಡಿಲಿಕೆ ಮಾಡಿದ್ದು ಸರ್ಕಾರವೇ ಹೊರತು ಈ ಮಹಾಮಾರಿ ಕೊರೋನಾ ಇನ್ನೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಇದಕ್ಕಾಗಿ ಜನರು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನಮ್ಮ ಆರೋಗ್ಯದ ರಕ್ಷಣೆಯನ್ನ ಇತರರು ಮಾಡೋದಕ್ಕಿಂತ ಹೊರತು ನಾವೇ ಅದರ ಬಗ್ಗೆ ಜವಾಬ್ದಾರಿಯಿಂದ ವಹಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಮಾಸ್ಕ್ ದಿನ ಯಾಕೆ ಅಂತ ಹೇಳಿದ್ರೆ, ಮಾಸ್ಕ್ ಅನ್ನ ಕಡ್ಡಾಯವಾಗಿ ನಾವು ಹಾಕೊಂಡೇ ಹೋಗುವಂತ ಸ್ಥಳಗಳಿಗೆ ಹೋಗಬೇಕು. ಹಾಗೆಯೇ ನಿರಂತರವಾಗಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು. ಹಾಗೆಯೇ ನಮ್ಮ ಕೈಗಳನ್ನ ಸ್ಯಾನಿಟೈಸರ್ ಮೂಲಕ ಆಗಾಗ ಬಳಸಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದು ಎಲ್ಲ ಕಡೆ ನಾವು ಈಗಾಗಲೇ ಮಾಹಿತಿಯನ್ನ ಕೊಟ್ಟ ವಿಷಯ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಜನರು ಮಾಹಿತಿಯನ್ನ ಧಿಕ್ಕರಿಸಿ ಮಾಸ್ಕ್ ಅನ್ನ ಉಪಯೋಗಿಸದಿದ್ದಲ್ಲಿ ಈಗ ಪುರಸಭೆಯ ವತಿಯಿಂದ ನಾವು ₹100 ದಂಡ ಅಂತ ವಿಧಿಸ್ತಾ ಇದ್ದೇವೆ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಅದನ್ನ ಚಲಾವಣೆಗೆ ತಂದಿದ್ದೇವೆ. ಇನ್ನು ಮುಂದೆ ಕೂಡ ಅದನ್ನು ನಾವು ಚಲಾವಣೆಗೆ ಅಲ್ಲಿ ಇಡ್ತೇವೆ. ಹೀಗಾಗಿ ಎಲ್ಲ ಜನಸಾಮಾನ್ಯರು, ಜನರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಕೊರೋನಾ ಮುಕ್ತ ದೇಶ, ರಾಜ್ಯಕ್ಕಾಗಿ, ನಮ್ಮ ನಗರಕ್ಕಾಗಿ ನಾವು ಶ್ರಮಿಸೋಣ ಅಂತ ಹೇಳ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಕೊರೋನಾ ಅಟ್ಟಹಾಸ ಮಿತಿ ಮೀರೊಂದುಂಡು. ನಮಕ್ ಕೊರೋನಾ ಬತ್ತಂಡ ನಮ್ಮ ಇಲ್ಲದಕ್ಲೆಲ್ಲ ತೊಂದರೆ ಆಪುಂಡು ಅಂಚಾದು ನಮ್ಮ ಆಯ್ನಾದು ಜಾಗೃತಿ ಡುಪ್ಪುಡು. ಈ ನಿಟ್ಟಿಡು ಮೂಲು ಅಟನೆ ಮಲ್ತಿನ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಬಣ್ಣದು ಪುರಸಭಾ ಕೌನ್ಸಿಲರ್ ಶ್ರೀ ಗೋಪಾಲಕೃಷ್ಣ ಲಾಡ ತೆರಿಪಾಯರು. ವಿಚಾರವನ್ನು ತಿಳಿಸಿಕೊಡುವಂತ ಕಾರ್ಯಕ್ರಮ ಅದು ಕೊರೋನಾ. ಸಾಧಾರಣ ನಾವು 50 ವರ್ಷಗಳಾದರೂ ನಮಗಾದರೂ ಕೂಡ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲಿಲ್ಲ. ಪ್ರಧಾನಿ ಮೋದಿ ಅವರ ಒಂದು ಸಮ್ಮುಖದಲ್ಲಿ ಆಗಲೇ ಲಾಕ್ಡೌನ್ ಮಾಡುವ ಮುಖಾಂತರವಾಗಿ ಅದನ್ನು ನಮಗೆ ಮನವರಿಕೆ ಮಾಡಿ ಕೊಟ್ಟರು ಕೂಡ ಜನಗಳ ಇವತ್ತು ಬಡತನ, ಒಂದಿಷ್ಟು ಆಹಾರವನ್ನು ಸೇವಿಸುವ ಮುಖಾಂತರವಾಗಿ ಬಡತನ ಕಾಣುವ ಮುಖಾಂತರವಾಗಿ ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬಹುದು, ಸರ್ಕಾರ ಆಗಿರುವುದು, ಸಂಘ ಸಂಸ್ಥೆಯವರು ಆಗಿರ್ಬಹುದು, ಇನ್ನಿತರ ಆಹಾರ ಅಥವಾ ತರಕಾರಿ ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಕೊಡುವ ಮುಖಾಂತರವಾಗಿ ಜನಗಳಿಗೆ ಇವತ್ತು ಉತ್ತಮ ರೀತಿಯ ಸಹಕಾರವನ್ನು ನಮ್ಮ ಪುರಸಭೆಯ ವಠಾರದಲ್ಲಿ ಕೂಡ ಹಮ್ಮಿಕೊಂಡಿದ್ರು. ಆದ್ರೆ 2 ತಿಂಗಳಿಂದ ಅಥವಾ 3 ತಿಂಗಳಿಂದ ಈ ಒಂದು ಕೊರೋನಾದ ಅಟ್ಟಹಾಸ ಕಡಿಮೆ ಆಗುವ ಸಂದರ್ಭ ಕಾಣ್ತಾ ಇರುವ ನೆಲೆಯಲ್ಲಿ ಸರ್ಕಾರ ಒಂದು ಸಡಿಲಿಕೆ ಕೊಡುವ ಮುಖಾಂತರವಾಗಿ ಮನೆಯ ಅಂಗಳದಿಂದ ಹೊರಬರಲಾಗದಂತ ಜನಗಳಿಗೆ ನಮ್ಮ ಪರಿಸರವನ್ನ ಕಾಣುವಂತ, ಆ ದುಡಿದು ತಿನ್ನುವಂತ, ಆ ಬಡತನವನ್ನ ದೂರ ಮಾಡುವ ಮುಖಾಂತರವಾಗಿ ಶೇಕಡಾವನ್ನು ಸಡಿಲಗೊಳಿಸಿದ್ರು. ಆದರೆ ನಮ್ಮ ಊರಿನ, ನಮ್ಮ ಪ್ರದೇಶದ ನಮ್ಮ ಜನಗಳು ಇವತ್ತು ವಿದೇಶದಲ್ಲಿ ಅಥವಾ ಇನ್ನಿತರ ಊರಿನಲ್ಲಿ ಸಿಲುಕಿಕೊಂಡಂತ ಜನಗಳನ್ನು ಪ್ರಧಾನಿಯವರು ಹಾಗೂ ಮುಖ್ಯಮಂತ್ರಿಯವರ ಒಮ್ಮುಖದಲ್ಲಿ ಅವರನ್ನು ನಮ್ಮ ದೇಶಕ್ಕೆ ಕರೆಸಿಕೊಳ್ಬೇಕು, ಅವರು ನಮ್ಮ ಜನಗಳು ಎಂಬುದಾಗಿ ತಿಳಿದು ಅವರನ್ನ ವಿಮಾನ ಮುಖಾಂತರವಾಗಿ, ರೈಲು ಮುಖಾಂತರವಾಗಿ, ಬಸ್ಸಿನ ಮುಖಾಂತರವಾಗಿ ಅವರವರ ಊರಿಗೆ ಇವತ್ತು ಕರೆಸಿಕೊಟ್ರು. ಆದ್ರೆ ಇವತ್ತು ನಮ್ಮ
ಮಂಗಳೂರಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೇವಲ 11 ಕೊರೋನಾ ಪಾಸಿಟಿವ್ ಮಾತ್ರ ನಾವು ಕಂಡವರು. ಆದ್ರೆ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಕೊರೋನಾದ ಅಟ್ಟಹಾಸ ಇನ್ನೂ ಮುಂದುವರಿತಾ ಇದೆ. ಇವತ್ತು ಸರ್ಕಾರ ಅಥವಾ 12ನೇ ಸ್ಥಾನಮಾನದಲ್ಲಿದ್ದಂತಹ ಭಾರತ ದೇಶ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೊರೋನಾದ ಅಟ್ಟಹಾಸ ಇನ್ನೂ ಮಿತಿ ಮೀರ್ತಾ ಇದೆ. ಈಗಾಗಲೇ ನಮ್ಮ ವಾಣಿ ಮೇಡಮ್ ಹೇಳಿದಾಗೆ ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು, 100 ರೂಪಾಯಿ ನಾವು ಅವರಿಗೆ ದಂಡ ಹಾಕ್ತೇವೆ ಅಂತ. ಕೇವಲ 100 ರೂಪಾಯಿ ದಂಡ ಅಂತ ಜನಗಳು ಇವತ್ತು ಅದನ್ನ ಪೊಲೀಸ್ ಅವರು ಕೇಸ್ ಹಾಕಿದಾಗೆ ತಳ್ಳಿ ಬಿಡ್ತಾರೆ. 100 ರೂಪಾಯಿ ಜನಗಳಿಗೆ ಇವತ್ತು ಕಡೆಗಣಿಸ್ತಾ ಇದೆ. ಆದ್ರೆ 100 ರೂಪಾಯಿ ವಿಷಯ ಅಲ್ಲ. ನಮಗೆ ಬಂದಂತ ಕೊರೋನಾ ನಾವು ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಮುಖಾಂತರವಾಗಿ ನಾವು ಅವರನ್ನು ಕೊಂಡು ಹೋಗ್ತೇವೆ. ನಮಗೆ ಕೇವಲ ಒಂದು ಅದು ಸಾಮಾಜಿಕವಾಗಿ ಕಂಡ್ರು ಕೂಡ ಈ ಕೊರೋನಾ ನಮ್ಮ ಮನೆಯಲ್ಲಿ ಇರುವಂತಹ ಗರ್ಭಿಣಿ ಸ್ತ್ರೀಯರು, ಪ್ರಾಯಸ್ಥರು, ಇನ್ನಿತರ ವೃದ್ಧವರಿಗೆ ಈ ಒಂದು ಕೊರೋನಾ ಬಂದ್ರೆ ಈ ಅಟ್ಟಹಾಸವನ್ನು ನಮಗೆ ತಡಿಲಾಗುವುದಿಲ್ಲ ಎಂಬುದಾಗಿ ಈ ಕೊರೋನಾದ ವಿಷಯಕ್ಕೆ ಮಾಸ್ಕ್ ಮುಖಾಂತರವಾಗಿ 100 ರೂಪಾಯಿ ನಮ್ಮ ಪುರಸಭೆಯ ಪರವಾಗಿ ದಂಡವನ್ನು ವಿಧಿಸಿದ ಮಾತ್ರವಲ್ಲದೆ ಇವತ್ತು ಪುರಸಭೆ ನಮಗೆ ದಂಡವನ್ನು ವಹಿಸಲಿಕ್ಕೆ ಮುಂದಾಗಿದೆ ಎಂಬ ಉದ್ದೇಶದಿಂದ ಇದನ್ನು ಮಾಡುವುದಲ್ಲ, ನಮ್ಮ ಜಾಗೃತಿಯ ಮುಖಾಂತರವಾಗಿ ನಾವು ಈಗ ಭಾರತ ದೇಶದಲ್ಲಿ ಮೋದಿ ಅವರು ಯಾವ ರೀತಿ ಕೈಗೊಂಡ್ರೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಊರಿನಲ್ಲಿ ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಮೇಡಮ್ ಅವರು ಕೈಗೊಂಡ ವಿಚಾರ ನಿಜವಾಗಿ ಒಂದು ಪ್ರಸಿದ್ಧ ವಿಷಯವಾಗಿ ನಾವು ಹೇಳುವುದಕ್ಕೆ ಇಷ್ಟಪಡುತ್ತಾ, ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಒಂದು ಸರ್ಕಾರ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಸೋಮೇಶ್ವರ ಪುರಸಭೆಯಲ್ಲಿ ತಕ್ಷಣವೇ ನಮ್ಮ ವಾಣಿ ಮೇಡಮ್ ಅವರಾಗಿರ್ಬೋದು ಎಲ್ಲ ಪದಾಧಿಕಾರಿಗಳ ಒಮ್ಮುಖದಲ್ಲಿ ಈ ಒಂದು ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುತ್ತೆ ಅಂತ ಹೇಳಿದ್ರೆ ತಾವೆಲ್ಲರೂ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಮಾಸಿನ ಮುಖಾಂತರವಾಗಿ ನಾವು ಇನ್ನೊಬ್ಬರಿಗೆ ಬರುವಂತ, ಉದಾಹರಣೆಗೆ ನಮ್ಮ ಮನೆಗೆ ಬರುದಂತ ನಾವು ತಡೆಯುವ. ಉದಾಹರಣೆಗೆ ನಾನು ಹೇಳ್ಬೇಕು ಹೇಳಿದ್ರೆ ಮೊನ್ನೆ ನಮ್ಮ ಮನೆಯಲ್ಲಿ 2-3 ಜನ ಬರ್ತಾ ಇದ್ರು, ಅವರು ಬೇರೆ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ತಕ್ಷಣ ನಾನು ಅವ್ರ ಹತ್ರ ಹೇಳಿದೆ ನಮ್ಮ ಗೇಟಿನ ಒಳಗೆ ಬರಬೇಡಿ ಅಂತ. ಅದಕ್ಕೆ ನಮ್ಮಲ್ಲಿ ಅವರು ಕೋಪವನ್ನು ಇಟ್ಟುಕೊಂಡ್ರು. ಪರವಾಗಿಲ್ಲ, ನನ್ನ ಮಿಸ್ಸಸ್ ಹೇಳಿದ್ರು ಅವರಲ್ಲಿ ಯಾಕೆ ಹಾಗೆ ಹೇಳಿದ್ದು ಅಂತ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲರೂ ಕೂಡ ಸಿಲ್ ಡೌನ್ ಮಾಡಿದ್ರೆ ಅವರಿಗೆ ಅನ್ನ ನೀರಿಲ್ಲದಂತ ಪರಿಸ್ಥಿತಿ ಬರಬಾರದು ಅಂತ. ಆದ ಕಾರಣ ನಾವು ಹೇಳ್ತಾ ಇದ್ದೇವೆ, ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ, ನಿಜವಾಗಿ ಒಳ್ಳೆಯ ವಿಷಯ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ನಿಮ್ಮಲ್ಲಿ ವಂದಿಸಿಕೊಳ್ತಾ ಇದ್ದೇವೆ. ಕುಡ್ಲ ನಗರಾಭಿವೃದ್ಧಿ ಕೋಶದ ಶ್ರೀ ವಿಶ್ವನಾಥ್, ಸೋಮೇಶ್ವರ ಪುರಸಭಾ ಮ್ಯಾನೇಜರ್ ಕೃಷ್ಣ ಆರ್, ಬೊಕ್ಕ ಪುರಸಭಾ ಕೌನ್ಸಿಲರ್ ಸಿಬ್ಬಂದಿಲು ಆಶಾ ಕಾರ್ಯಕರ್ತೆಯರು ಪಾಲ್ಪಡೆದಿದ್ದರು. ಆರೋಗ್ಯ ನಿರೀಕ್ಷಕಿಯರು ಶ್ರೀ ರಾಜೇಶ್ ಎತ್ಕೊಂಡಿರು. ಅವರದ್ದು ಬೊಕ್ಕ ಪುರಸಭೆದು ಸೋಮೇಶ್ವರ ದೇವಸ್ಥಾನದ ದ್ವಾರಮುಟ್ಟ ಮೆರವಣಿಗೆ ನಡೆದನು. ಕೋವಿಡ್-19 ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಸಲುವಾಗಿ ಜನಜಾಗೃತಿ ಮೂಡಿಸಲು ಮಾನ್ಯ ಸರ್ಕಾರದ ಆದೇಶದಂತೆ ಜೂನ್ 18, 2020 ದಿನವನ್ನು ಮಾಸ್ಕ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡೇ ಬರುವುದು, ವ್ಯಕ್ತಿಯಿಂದ 1 ಮೀಟರ್ ದೂರ ಇರುವುದು ಒಳ್ಳೆಯದು. ಅಗತ್ಯ ವಸ್ತುಗಳನ್ನು ಖರೀದಿಸಲು ಪದೇ ಪದೇ ಪೇಟೆಗೆ ಬರುವುದು, ಹೋಗುವುದು ಅಭ್ಯಾಸವನ್ನು ಆದಷ್ಟು ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಕೊರೋನಾ ವೈರಸ್ ಹರಡದಂತೆ ಸಹಕರಿಸಬೇಕಾಗಿ ವಿನಂತಿ. ನಾಗರಿಕರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಸಲುವಾಗಿ ಜನಜಾಗೃತಿ ಮೂಡಿಸಲು ಮಾನ್ಯ ಸರ್ಕಾರದ ಆದೇಶದಂತೆ ಜೂನ್ 18, 2020 ಈ ದಿನವನ್ನು ಮಾಸ್ಕ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅಗತ್ಯ ವಸ್ತುಗಳನ್ನು ಖರೀದಿಸಲು ಪದೇ ಪದೇ ಪೇಟೆಗೆ ಬರುವುದು, ಹೋಗುವುದು ಅಭ್ಯಾಸವನ್ನು ಆದಷ್ಟು ಈ ಕ್ರಮವನ್ನು ಅನುಸರಿಸುವುದರಿಂದ ಕೊರೋನಾ ವೈರಸ್ ನಮ್ಮ ನಗರದಿಂದ ದೂರವಿಡಲು ಸಾಧ್ಯವಾಗುತ್ತದೆ.